ತುಂಬಿದ್ದ ಮಹಿಳೆಯೊಬ್ಬರಿಗೆ ರಸ್ತೆಯಲ್ಲಿ ಓಡಾಡೋ ಜನರೇ ಇವತ್ತು ದೇವರಾಗಿದ್ದಾರೆ. ಪುಣೆಯ ಶಿರೂರಿನ ನಿರ್ಮಾಣ್ ಚೌಕ್ನಲ್ಲಿ ಶನಿವಾರ ನಡೆದ ಈ ಘಟನೆ ಇಡೀ ಮಾನವೀಯತೆಗೆ ಕನ್ನಡಿ ಹಿಡಿದಿದೆ. ಹೆರಿಗೆ ನೋವಿಂದ ನರಳುತ್ತಿದ್ದ ಗರ್ಭಿಣಿ ಆಸ್ಪತ್ರೆಗೆ ತಲುಪುವ ಮೊದಲೇ ಆಕೆ ನಡುರಸ್ತೆಯಲ್ಲೇ ಮಗುವಿಗೆ ಜನ್ಮ ನೀಡಿದ್ದಾಳೆ. ಅಸಲಿಗೆ ಆ ಗಂಭೀರ ಪರಿಸ್ಥಿತಿಯಲ್ಲಿ ಮಗುವನ್ನ ಉಳಿಸಿದ್ಯಾರು? ಆ ಸಾಹಸದ ಕಥೆಯೇನು? ಬನ್ನಿ ಈ ರಿಪೋರ್ಟ್ನಲ್ಲಿ ನೋಡೋಣ. ಶನಿವಾರ ಬೆಳಿಗ್ಗೆ 10 ಕಾಲಿನ ಸಮಯ. 23 ವರ್ಷದ ಸುಪ್ರಿಯಾ ಕಾಳೆ ಎಂಬುವರಿಗೆ ತೀವ್ರ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು. ಆಸ್ಪತ್ರೆಗೆ ಹೋಗೋಕೆ ಪ್ರಯತ್ನ ಪಡ್ತಿದ್ದಾಗ ನಿರ್ಮಾಣ್ ಚೌಕ್ ಹತ್ತಿರ ಅವರು ಕುಸಿದು ಬಿದ್ದಿದ್ದಾರೆ. ಇದನ್ನ ಕಂಡ ದಾರಿಹೋಕರು ತಕ್ಷಣವೇ ಸಮೀಪದ ಡಾಕ್ಟರ್ ಸುನೀತಾ ಪೋಟೆ ಅವರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಅರ್ಧ ಕಿಲೋಮೀಟರ್ ದೂರದಲ್ಲಿದ್ದ ಡಾಕ್ಟರ್ ಬ್ಯಾಗ್ ಹಿಡಿದು ಸ್ಥಳಕ್ಕೆ ಓಡಿಬಂದಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ಯಲು ಸಮಯವಿಲ್ಲದ ಕಾರಣ ರಸ್ತೆಯಲ್ಲೇ ಹೆರಿಗೆ ಮಾಡಿಸಲು ನಿರ್ಧರಿಸಿದ್ರು. ಅಲ್ಲಿ ನೆರೆದಿದ್ದ ಮಹಿಳೆಯರು ಸೀರೆ ಮತ್ತು ಬಟ್ಟೆಗಳನ್ನೇ ಬಳಸಿ ತಾತ್ಕಾಲಿಕ ಮರೆಯನ್ನಾಗಿ ಮಾಡಿ ಆ ಗರ್ಭಿಣಿಯ ಹೆರಿಗೆಗೆ ಸಹಾಯ ಮಾಡಿದ್ದಾರೆ. ಮಗು ಹುಟ್ಟಿದ ತಕ್ಷಣ ಅಳಲಿಲ್ಲವಾದ್ದರಿಂದ ಎಲ್ಲರಲ್ಲೂ ಆತಂಕ ಮನೆ ಮಾಡಿತ್ತು. ಅಲ್ಲದೆ ಮಹಿಳೆ ಸುಪ್ರಿಯಾ ಅವರ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆಯಿತ್ತು. ಅಂದ್ರೆ ಅವರು ತೀವ್ರ ರಕ್ತಹೀನತೆಯಿಂದ ಬಳಲಿತ್ತಿದ್ರು. ಇಂತಹ ಸ್ಥಿತಿಯಲ್ಲಿ ರಸ್ತೆಯ ಮೇಲೆ ಹೆರಿಗೆಯಾಗೋದು ದೊಡ್ಡ ರಿಸ್ಕ್ ಆಗಿತ್ತು. ಆದ್ರೆ ಡಾಕ್ಟರ್ ಪೋಟೆಯವರ ತುರ್ತು ಚಿಕಿತ್ಸೆಯಿಂದ ಮಗು ಅಳಲು ಶುರು ಮಾಡಿದಾಗ ಇಡೀ ಚೌಕ್ನಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಯಿತು. ನಂತರ ಆಟೋ ರಿಕ್ಷಾ ಚಾಲಕನ ನೆರವಿನಿಂದ ತಾಯಿ ಮಗುವನ್ನ ಕ್ಲಿನಿಕ್ಕಿಗೆ ಕರೆದೊಯ್ದು ಹೆಚ್ಚಿನ ಚಿಕಿತ್ಸೆ ನೀಡಲಾಗಿದೆ. ದೇವರಿಗಿಂತ ಮಿಗಿಲಾಗಿ ಕೆಲಸ ಮಾಡಿದ ಆ ಸಾರ್ವಜನಿಕರು ಮತ್ತು ಡಾಕ್ಟರ್ಗೆ ಒಂದು ಸಲ್ಯೂಟ್ ಹೇಳಲೇಬೇಕು ಅಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.